ಹರ್ ಹರ್ ಮಹಾದೇವ್ ಸ್ನೇಹಿತರೆ, ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಬಾಬಾ ಬರ್ಫನಿ ದರ್ಶನಕ್ಕಾಗಿ ಕಾಶ್ಮೀರದ ಅಮರನಾಥ್ ಗುಹೆಗೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಆದರೆ ಈ ಬಾರಿ ಸಮಯಕ್ಕಿಂತ ಮುಂಚಿತವಾಗಿಯೇ ಮಂಜಿನ ಶಿವಲಿಂಗ ಸಂಪೂರ್ಣವಾಗಿ ಕರಗಿ ಹೋಗಿರುವ ಸುದ್ದಿ ಭಕ್ತರಲ್ಲಿ ತಲ್ಲಣವನ್ನು ಮೂಡಿಸಿದೆ. ಇದು ಕೇವಲ ಪ್ರಕೃತಿಯ ವೈಚಿತ್ರ್ಯವೋ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಕಾರಣ ಇದೆಯನ್ನೋದನ್ನು ಪ್ರತಿಯೊಬ್ಬರೂ ತಿಳಿಯಲೇಬೇಕು. ಹೌದು, ಅಮರನಾಥ ಶಿವಲಿಂಗವನ್ನು ಯಾವುದೇ ಮನುಷ್ಯರಾಗಲಿ ನಿರ್ಮಿಸುವುದಿಲ್ಲ. ಗುಹೆಯ ಮೇಲ್ಛಾವಣಿಯಿಂದ ತೊಟ್ಟುಕ್ಕುವ ನೀರಿನ ಹನಿಗಳು ವಿಪರೀತ ಚಳಿಗೆ ಹೆಪ್ಪುಗಟ್ಟಿ ಸ್ವಯಂ ಪ್ರೇರಿತವಾಗಿ ಶಿವಲಿಂಗದ ಆಕಾರವನ್ನು ಇದು ಪಡೆದುಕೊಳ್ಳುತ್ತದೆ. ಈ ಬಾರಿ ಹಿಮಾಲಯದ ಪ್ರದೇಶದಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ತಾಪಮಾನ ದಾಖಲಾಗಿದೆ. ಗುಹೆಯ ಒಳಗಿನ ತಾಪಮಾನ ಹೆಚ್ಚಾದಾಗ ಮಂಜು ಕರಗುವುದು ಸ್ವಾಭಾವಿಕ. ಜಾಗತಿಕ ತಾಪಮಾನ ಏರಿಕೆಯ ಬಿಸಿ ಈಗ ಹಿಮಾಲಯದ ಮೇಲೂ ತಟ್ಟಿದ್ದು ಇದು ಶಿವಲಿಂಗದ ಮೇಲೆಯೂ ಪರಿಣಾಮ ಬೀರಿದೆ ಎಂದು ಪರಿಸರ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಗುಹೆ ಒಳಗೆ ಏಕಕಾಲಕ್ಕೆ ಸಾವಿರಾರು ಭಕ್ತರು ಪ್ರವೇಶದಿಂದ ಅಲ್ಲಿನ ಸ್ಥಳೀಯ ತಾಪಮಾನ ಕೂಡ ಏರಿಕೆಯಾಗಿದೆ. ಇದೇ ಕಾರಣಕ್ಕೆ ಭಕ್ತರ ಸಂಖ್ಯೆಯನ್ನು ಈಗ ನಿಯಂತ್ರಣ ಕೂಡ ಮಾಡಲಾಗುತ್ತಿದೆ. ಜೊತೆಗೆ ಸುತ್ತಮುತ್ತಲಿನ ರಸ್ತೆ ನಿರ್ಮಾಣದ ಕಾರ್ಯವನ್ನು ಕೂಡ ಪರಿಸರ ಸಮತೋಲನವನ್ನು ಏರುಪೇರು ಮಾಡಿರಬಹುದು ಎಂದು ಕೂಡ ಹೇಳಲಾಗಿದೆ. ಶ್ರೀ ಅಮರನಾಥ ಶ್ರೈನ್ ಬೋರ್ಡ್ ಪ್ರಕಾರ ಇದು ಸಂಪೂರ್ಣವಾಗಿ ಒಂದು ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ಹವಾಮಾನಕ್ಕೆ ತಕ್ಕಂತೆ ಶಿವಲಿಂಗ ಗಾತ್ರ ಹೆಚ್ಚಾಗುವುದು ಮತ್ತು ಕರಗುವುದು ಪ್ರಕೃತಿಯ ನಿಯಮ. ಇದನ್ನ ಯಾವುದೇ ಕಾರಣಕ್ಕೂ ಅಪಶಕುನ ಅಥವಾ ವದಂತಿಗಳಿಗೆ ಹೋಲಿಸಬಾರದು ಅಂತ ಹೇಳಿಕೊಂಡಿದೆ. ಶಿವಲಿಂಗ ಕರಗಿದರೂ ಸಹ ಭಕ್ತರ ನಂಬಿಕೆ ಕರಗಿಲ್ಲ. ಇದು ಸಾವಿರಾರು ಭಕ್ತರ ಅಚಲ ಭಕ್ತಿಯಿಂದ ಬಾಬಾ ಬರ್ಫನಿಯ ದರ್ಶನವನ್ನ ಈಗಲೂ ಕೂಡ ಪಡೆಯುತ್ತಿದ್ದಾರೆ. ಆದರೆ ಇದರ ಹಿಂದೆ ಇರುವ ಆ ಮರ್ಮ ಏನು, ಅಮರನಾಥ ರಹಸ್ಯ ಏನು ಅನ್ನುವುದನ್ನ ಪ್ರತಿಯೊಬ್ಬರೂ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳಲೇಬೇಕು. ಅಮರನಾಥ್ ಹಿಂದೂ ಧರ್ಮದ ದೇವ ಶಿವನಿಗೆ ಸಮರ್ಪಿತವಾಗಿದೆ. ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿರುವ ಈ ಒಂದು ಗುಹೆ ದೇವಾಲಯ ಸುಮಾರು 5,000 ವರ್ಷಗಳಷ್ಟು ಹಳೆಯದೆಂದು ನಂಬಲಾಗಿದೆ. ಈ ದೇವಾಲಯವು ಹಿಂದೂ ಪುರಾಣದಲ್ಲಿ ಮಹತ್ವವನ್ನು ಹೊಂದಿದೆ. ಗುಹೆಯೊಳಗೆ ಮಂಜಿನ ಗಡ್ಡೆಯೊಂದು ಲಿಂಗದ ಆಕಾರವನ್ನು ಹೊಂದಿದ್ದು ಇದನ್ನು ಇಲ್ಲಿ ಪೂಜಿಸಲಾಗುತ್ತದೆ. 3,888 ಮೀಟರ್ ಎತ್ತರದಲ್ಲಿರುವ ಈ ದೇವಾಲಯವು ಕಾಶ್ಮೀರದ ರಾಜಧಾನಿ ಶ್ರೀನಗರದಿಂದ ಸುಮಾರು 141 ಕಿಲೋಮೀಟರ್ ದೂರದಲ್ಲಿದೆ. ಅಮರನಾಥ ಪದದ ಅರ್ಥ ಅಮರ್ ಎಂದರೆ ಚಿರಂಜೀವಿ, ಹಾಗೆ ನಾಗ್ ಎಂದರೆ ದೇವರು ಎಂದರ್ಥ. ಈ ಪದಗಳಿಂದಲೇ ಆಗಿರೋದು ಅಮರನಾಥ್. ಪರಶಿವನು ತನ್ನ ಪತ್ನಿ ಪಾರ್ವತಿಗೆ ಅಮರತ್ವದ ಕಥೆಯನ್ನು ಹೇಳಿದ ಸ್ಥಳ ಇದಾಗಿದೆ ಎಂದು ನಂಬಲಾಗಿದೆ. ಈ ಸ್ಥಳದಲ್ಲೇ ಶಿವನು ಪಾರ್ವತಿಗೆ ಸೃಷ್ಟಿ ಮುಗಿದ ನಂತರವೂ ಬ್ರಹ್ಮ, ವಿಷ್ಣು, ಮಹೇಶ್ವರರು ಯಾಕೆ ಅಮರರಾಗಿರುತ್ತಾರೆ ಎಂದು ಸಂಪೂರ್ಣವಾಗಿ ಸವಿಸ್ತಾರವಾಗಿ ಹೇಳಿದಂತಹ ಸ್ಥಾನವಿದು. ನಿಲ್ಮತ ಪುರಾಣ ಮತ್ತು ಶಿವ ಪುರಾಣಗಳಲ್ಲಿ ಪಾರ್ವತಿಯು ಶಿವನಿಗೆ ಕೇಳಿದ ಪ್ರಶ್ನೆಯ ಕುರಿತು ಇಲ್ಲಿ ಉಲ್ಲೇಖಿಸಲಾಗಿದೆ. ಪಾರ್ವತಿ ದೇವಿಯು ಅಮರನಾಥ ಗುಹೆಯಲ್ಲಿ ಒಮ್ಮೆ ಶಿವನಲ್ಲಿ ಕುತ್ತಿಗೆಗೆ ರುಂಡಮಾಲೆಯನ್ನು ಧರಿಸುತ್ತೀರಿ, ಯಾರ ತಲೆಬುರುಡೆಗಳು, ಯಾವ ಕಾರಣಕ್ಕಾಗಿ ನೀವು ಧರಿಸುತ್ತೀರಿ ಎಂದು ಪ್ರಶ್ನೆ ಕೇಳುತ್ತಾಳೆ. ಆಗ ಶಿವನು, ನೀವು ಎಷ್ಟು ಬಾರಿ ಈ ಬ್ರಹ್ಮಾಂಡದಲ್ಲಿ ಜನಿಸುತ್ತೀರಿ ಹಾಗೂ ನೀವು ಎಷ್ಟು ಬಾರಿ ಸಾವನ್ನಪ್ಪುತ್ತೀರಿ, ಆ ಸಮಯದಲ್ಲೆಲ್ಲ ನನ್ನ ಕುತ್ತಿಗೆಯಲ್ಲಿರುವ ರುಂಡಗಳು ಬೆಳೆಯುತ್ತವೆ ಎಂದು ಪಾರ್ವತಿಯ ಪ್ರಶ್ನೆಗೆ ಉತ್ತರ ನೀಡುತ್ತಾರೆ. ಶಿವನ ಉತ್ತರಕ್ಕೆ ಆಶ್ಚರ್ಯಗೊಂಡ ಪಾರ್ವತಿಯು, ನೀವು ಮಾತ್ರ ಅಮರರಾಗಿದ್ದೀರಿ, ಆದರೆ ನಾನೇಕೆ ಇನ್ನೂ ಅಮರರಾಗಿಲ್ಲ ಎಂದು ಪ್ರಶ್ನೆಯನ್ನು ಹಾಕುತ್ತಾಳೆ. ಆ ಸಂದರ್ಭದಲ್ಲಿ ಶಿವನು ಮಾತೆ ಪಾರ್ವತಿಗೆ ಅಮರತ್ವದ ಜ್ಞಾನವನ್ನು ನೀಡುತ್ತಿರುವಾಗ ಆ ಸಂದರ್ಭದಲ್ಲಿ ಅದೇ ಗುಹೆಯಲ್ಲಿ ಒಂದು ಜೋಡಿ ಪಾರಿವಾಳ ಕೂಡ ಅವರೊಂದಿಗೆ ಇದ್ದಿತ್ತು ಎಂಬ ನಂಬಿಕೆ ಇದೆ. ಶಿವನ ಬಾಯಿಂದ ಅಮರತ್ವದ ಕಥೆಯನ್ನು ಕೇಳಿದ ನಂತರ ಆ ಜೋಡಿ ಪಾರಿವಾಳಗಳು ಕೂಡ ಅಮರತ್ವವನ್ನು ಪಡೆದೆಂದು ನಂಬಲಾಗಿದೆ. ಇದೇ ಕಾರಣದಿಂದ ಇಂದಿಗೂ ಕೂಡ ಅಮರನಾಥ ಗುಹೆಯಲ್ಲಿ ಜೋಡಿ ಪಾರಿವಾಳಗಳು ಅಮರವಾಗಿವೆ ಹಾಗೂ ಇಲ್ಲಿ ಸದಾ ಇರುತ್ತವೆ. ಅಮರನಾಥ ಗುಹೆಯಲ್ಲಿ ಈ ದಂಪತಿ ಪಾರಿವಾಳಗಳನ್ನು ನೋಡಲು ಲಕ್ಷಾಂತರ ಜನರು ಇಲ್ಲಿ ಬರುತ್ತಾರೆ. ಈ ಪಾರಿವಾಳಗಳನ್ನು ನೋಡಿದವರು ಮೋಕ್ಷ ಪಡೆಯುತ್ತಾರೆ ಎಂದು ನಂಬಲಾಗಿದೆ.
ಇದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿರುವ ಒಂದು ಗುಹೆ ದೇವಾಲಯ. ಸುಮಾರು 5,000 ವರ್ಷಗಳಷ್ಟು ಹಳೆಯದಿರಬಹುದೆಂದು ನಂಬಲಾಗಿರುವ ಈ ದೇವಾಲಯವು ಹಿಂದೂ ಪುರಾಣಗಳಲ್ಲಿ ಮಹತ್ವವನ್ನು ಪಡೆದಿದೆ. ಗುಹೆಯೊಳಗೆ ಮಂಜಿನ ಗಡ್ಡೆಯೊಂದು ಲಿಂಗದ ಆಕಾರವನ್ನು ಹೊಂದಿದ್ದು ಇಲ್ಲಿ ಪೂಜಿಸಲಾಗುತ್ತದೆ. 3,888 ಮೀಟರ್ ಎತ್ತರದಲ್ಲಿರುವ ಈ ದೇವಾಲಯವು ಕಾಶ್ಮೀರದ ರಾಜಧಾನಿ ಶ್ರೀನಗರದಿಂದ ಸುಮಾರು 141 ಕಿಲೋಮೀಟರ್ ದೂರದಲ್ಲಿದೆ. ಅಮರನಾಥ ಪದದ ಅರ್ಥ ಅಮರ ಎಂದರೆ ಚಿರಂಜೀವಿ ಹಾಗೂ ನಾಥ ಎಂದರೆ ದೇವರು ಎಂಬ 2 ಪದಗಳಿಂದ ಈ ಸ್ಥಳವು ಅಮರನಾಥ ಎಂದು ಹೆಸರು ಪಡೆದಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶಿವನು ಪಾರ್ವತಿಗೆ ಅಮರತ್ವದ ಕಥೆಯನ್ನು ಹೇಳಿದ್ದು ಇದೇ ಜಾಗದಲ್ಲಿ. ಅಂದ ಹಾಗೆ ಈ ನಿಗೂಢ ಅಮರನಾಥ್ ಗುಹೆಯನ್ನು ಮೊಟ್ಟ ಮೊದಲ ಬಾರಿಗೆ ಕಂಡು ಹಿಡಿದಿದ್ದು ಒಬ್ಬ ಮುಸ್ಲಿಂ ದನ ಕಾಯುವ ಹುಡುಗ. ಇದೇ ಕಾರಣ ಈಗಲೂ ಇಲ್ಲಿ ಈ ದೇವಸ್ಥಾನವನ್ನು ಅವರೇ ನೋಡಿಕೊಳ್ಳುತ್ತಾರೆ. ಹಿಂದೆ ಒಂದು ದಿನ ಬೂಟಾ ಮಲ್ಲಿಕ್ ಎಂಬುವ ಮುಸ್ಲಿಂ ಕುರಿಗಾರ ಕುರಿಯನ್ನು ಮೇಯಿಸುತ್ತಿದ್ದಾಗ ತಾನು ಉಳಿದುಕೊಂಡಿದ್ದ ಸ್ಥಳದಿಂದ ತುಂಬಾ ದೂರ ಹೋಗಿಬಿಡುತ್ತಾನೆ. ಬೂಟಾ ಮಲ್ಲಿಕ್ ಸ್ವಭಾವತಃ ಬಹಳ ಸಭ್ಯ, ದಯೆ ಹೊಂದಿರುವನು ಹಾಗೂ ತುಂಬಾ ಬಡವನಾಗಿದ್ದ. ಅವನು ಕುರಿಯನ್ನು ಮೇಯಿಸುತ್ತಾ ಪರ್ವತವನ್ನು ಏರಿದಾಗ ಅಲ್ಲಿ ಸನ್ಯಾಸಿಯೊಬ್ಬರು ಭೇಟಿಯಾಗುತ್ತಾರೆ. ಆಗ ಸನ್ಯಾಸಿಯು ಬೂಟಾ ಮಲ್ಲಿಕ್ಕಿಗೆ ಕಲ್ಲಿದ್ದಲು ತುಂಬಿದ ಪಾತ್ರೆಯನ್ನು ನೀಡುತ್ತಾರೆ. ಬೂಟಾ ಮನೆಗೆ ಬಂದು ಆ ಪಾತ್ರೆಯನ್ನು ನೋಡಿದಾಗ ಅದರಲ್ಲಿ ಕಲ್ಲಿದ್ದಲು ಬದಲು ಚಿನ್ನವಿತ್ತು. ನಂತರ ಬೂಟಾ ಮಲ್ಲಿಕ್ ಆ ಸನ್ಯಾಸಿಗೆ ಧನ್ಯವಾದಗಳನ್ನು ಹೇಳಲು ಮತ್ತೆ ಆ ಪ್ರದೇಶಕ್ಕೆ ಹೋಗುತ್ತಾನೆ. ಆದರೆ ಆ ಸನ್ಯಾಸಿಯು ಅಲ್ಲಿ ಕಾಣುವುದಿಲ್ಲ. ಅದರ ಬದಲು ಆ ಸ್ಥಳದಲ್ಲಿ ಗುಹೆ ಒಂದರಲ್ಲಿ ಶಿವಲಿಂಗ ಕಾಣುತ್ತದೆ. ಬೂಟಾ ಮಲ್ಲಿಕ್ ಆ ಗುಹೆಯೊಳಗೆ ಹೋಗಿ ನೋಡಿದಾಗ ಅದರಲ್ಲಿ ಹಿಮದಿಂದ ಹೊಳೆಯುವ ಬಿಳಿ ಬಣ್ಣದ ಶಿವಲಿಂಗವನ್ನು ನೋಡುತ್ತಾನೆ. ಈ ವಿಷಯವನ್ನ ಬೂಟಾ ಮಲ್ಲಿಕ್ ಗ್ರಾಮಸ್ಥರಿಗೆ ತಿಳಿಸುತ್ತಾನೆ ಮತ್ತು ಈ ಘಟನೆ ನಡೆದ 3 ವರ್ಷಗಳ ಬಳಿಕ ಮೊದಲ ಅಮರನಾಥ ಯಾತ್ರೆ ಪ್ರಾರಂಭವಾಯಿತು ಎಂದು ಇತಿಹಾಸ ಸಾರುತ್ತದೆ. ಅಂದಿನಿಂದ ಇಂದಿಗೂ ಅಮರನಾಥ ಯಾತ್ರೆ ಪವಿತ್ರವೆಂದು ನಂಬಲಾಗಿದೆ. ವಿಶೇಷವೇನೆಂದರೆ ಮುಸ್ಲಿಂ ಧರ್ಮಕ್ಕೆ ಸೇರಿದಂತಹ ಬೂಟಾ ಮಲ್ಲಿಕ್ ವಂಶಸ್ಥರು ಈ ಗುಹೆಯನ್ನು ಮತ್ತು ಶಿವಲಿಂಗವನ್ನು ಇಂದಿಗೂ ನೋಡಿಕೊಳ್ಳುತ್ತಿದ್ದಾರೆ. ಭಾರತ ಸರ್ಕಾರವು ಪ್ರತಿ ವರ್ಷ ಮೇದಿಂದ ಆಗಸ್ಟ್ವರೆಗೆ ಅಮರನಾಥ್ ಯಾತ್ರೆಯನ್ನು ಮಾಡಲು ಭಕ್ತಾದಿಗಳಿಗೆ ಅವಕಾಶ ನೀಡುತ್ತದೆ. ಭಾರತೀಯ ಪ್ಯಾರಾಮಿಲಿಟರಿ ಪಡೆ ಮತ್ತು ಕೇಂದ್ರ ಮೀಸಲು ಪಡೆಯ ಕಟ್ಟುಬದ್ಧಾದ ರಕ್ಷಣೆಯು ಈ ಸ್ಥಳಕ್ಕಿದ್ದು ಪ್ರವಾಸಿಗರು ನಿಶ್ಚಿಂತೆಯಿಂದ ದರ್ಶನ ಪಡೆಯಬಹುದು. ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ಸ್ಥಿತವಾಗಿರುವ ಅಮರನಾಥವು ರಾಜಧಾನಿ ಶ್ರೀನಗರದಿಂದ 141 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರವನ್ನು ಪಹಲ್ಗಾಮ್ ಪಟ್ಟಣದ ಮೂಲಕ ಚಾರಣ ಮಾಡುತ್ತಾ ತಲುಪಬಹುದಾಗಿದೆ. ಅಮರನಾಥ್ ಯಾತ್ರೆ ಮಾಡುವ ಯಾತ್ರಾರ್ಥಿಗಳು ಮೊದಲಿಗೆ ತಮ್ಮ ಆರೋಗ್ಯದ ಬಗ್ಗಿನ ದಾಖಲೆಯನ್ನು ಅಮರನಾಥ ಯಾತ್ರೆಯ ಅರ್ಜಿಯೊಂದಿಗೆ ಸಲ್ಲಿಸುವುದು ಕಡ್ಡಾಯ. ಇದಕ್ಕೆ ನೀವು ಭಾರತೀಯ ಪ್ಯಾರಾಮಿಲಿಟರಿ ಪಡೆ ಮತ್ತು ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಪೂರ್ವಾನುಮತಿ ಪಡೆಯಬೇಕಾಗುತ್ತದೆ. ಅಮರನಾಥ್ ಯಾತ್ರೆಗೆ ತೆರಳುವ ಪ್ರತಿ ಯಾತ್ರಿಯೂ ಪೂರ್ವಭಾವಿಯಾಗಿ ನೋಂದಾಯಿಸಬೇಕಾಗಿದೆ. ಅದಕ್ಕೆ ಅಗತ್ಯವಿರುವ ಕಾಗದ ಪತ್ರವನ್ನು ಅಮರನಾಥ್ ಯಾತ್ರಾ ಶೈನ್ ಬೋರ್ಡ್ನಿಂದ ಪಡೆದು ನಿಮ್ಮ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಈ ಯಾತ್ರೆಯನ್ನು ಮಾಡಲು 13 ರಿಂದ 75 ವರ್ಷದ ವಯಸ್ಸಿನ ವ್ಯಕ್ತಿಗಳಿಗೆ ಅನುಮತಿ ನೀಡಲಾಗಿದೆ ಮತ್ತು 6 ತಿಂಗಳ ತುಂಬಿದ ಗರ್ಭಿಣಿಯರಿಗೆ ಈ ಯಾತ್ರೆ ಮಾಡುವ ಅವಕಾಶವಿಲ್ಲ. ಒಂದು ವೇಳೆ ನೀವು ಈ ಯಾತ್ರೆಯನ್ನು ಮಾಡಬೇಕೆಂದರೆ ಕೇಂದ್ರ ಸರ್ಕಾರ ನಿಮಗೆ ಸಬ್ಸಿಡಿಯನ್ನು ಕೂಡ ಕೊಡುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬ ಹಿಂದೂ ಅಮರನಾಥ್ ಯಾತ್ರೆಯನ್ನು ಮಾಡಲೇಬೇಕು.